ಬ್ರಾ ಧರಿಸುವ ಮಹಿಳೆಯರು ಎಚ್ಚರ. ಬ್ರಾ ಧರಿಸುವುದು ಆರೋಗ್ಯಕ್ಕೆ ಒಳ್ಳೆಯದ ಕೆಟ್ಟದ್ದ? ಪ್ರತಿ ಮಹಿಳೆ ತಿಳಿದುಕೊಳ್ಳಬೇಕಾದ ವಿಷಯ. ಇಂದಿನ ಕಾಲದಲ್ಲಿ ಅನೇಕ ಮಹಿಳೆಯರು ಅನೇಕ ಬಾರಿ ತಮ್ಮನ್ನು ಹೆಚ್ಚು ಫಿಟ್ ಮತ್ತು ಆಕರ್ಷಕವಾಗಿ ಕಾಣುವಂತೆ ಮಾಡಲು ಟೈಟ್ ಮತ್ತು ಸಣ್ಣ ಕಪ್ ಬ್ರಾ ಖರೀದಿಸುತ್ತಾರೆ. ಆದರೆ ಅವರು ಇಂತಹ ಟೈಟ್ ಬ್ರಾ ಧರಿಸುವುದರಿಂದ ಅನಾನುಕೂಲತೆಯನ್ನು ಅನುಭವಿಸುವುದು ಮಾತ್ರವಲ್ಲದೆ ಅನೇಕ ಆರೋಗ್ಯದ ಸಮಸ್ಯೆಗಳನ್ನು ಸಹ ಹೊಂದಿರುತ್ತಾರೆ. ಇದರ ಬಗ್ಗೆ ಇನ್ನಷ್ಟು ತಿಳಿಯುವ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅಂದವಾಗಿ ಕಾಣಬೇಕು ಎಂದು ಟೈಟ್ ಬ್ರಾ ಧರಿಸುವುದರಿಂದ ಸ್ತನದ ಕ್ಯಾನ್ಸರ್ ಬರುವ ಸಾಧ್ಯತೆ ಕೂಡಿರುತ್ತದೆ. ಇಂತಹವರು ವಯಸ್ಸಾದಂತೆ ಬೆನ್ನು ನೋವು, ಉಸಿರುಗಟ್ಟುವಿಕೆಯಂತಹ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಸ್ತನವು ಜೋತು ಬೀಳಬಾರದೆಂದು ಕೆಲವರು ತುಂಬಾ ಟೈಟ್ ಬ್ರಾ ಧರಿಸುತ್ತಾರೆ. ಆದರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸ್ತನಗಳಲ್ಲಿ ನೋವು ಪ್ರಾರಂಭವಾಗಬಹುದು. ದೊಡ್ಡ ಸ್ತನ ಹೊಂದಿರುವರು ಗಾತ್ರ ಹಾಗೂ ಶೇಪ್ ಕಾಪಾಡಿಕೊಳ್ಳಲು ಹಾಗೂ ಸಣ್ಣ ಗಾತ್ರದ ಬ್ರಾಗಳನ್ನು ಬಲವಂತವಾಗಿ ಧರಿಸುವ ಮಹಿಳೆಯರು ಬೆನ್ನು ನೋವಿನಂತಹ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ ಮತ್ತು ಇದರಿಂದ ರಕ್ತ ಪರಿಚಲನೆಯ ಮೇಲೂ ಪರಿಣಾಮ ಬೀರಬಹುದು. ಬಿಗಿಯಾದ ಬ್ರಾ ಧರಿಸುವುದರಿಂದ ಗಾಳಿ ಹಾದು ಹೋಗುವುದಿಲ್ಲ. ಇದರಿಂದ ತುರಿಕೆ ಪ್ರಾರಂಭವಾಗುತ್ತೆ. ಚರ್ಮದ ಮೇಲ್ಮೈಯಲ್ಲಿ ಸೋಂಕಿನ ಅಪಾಯ ಉಂಟಾಗುವ ಸಾಧ್ಯತೆ ಇರುತ್ತದೆ. ಇದು ನಿಮ್ಮ ನರಗಳಿಗೆ ಮತ್ತು ನಿಮ್ಮ ದೇಹದ ಉಳಿದ ಭಾಗಗಳಿಗೆ ರಕ್ತದ ಹರಿವನ್ನು ತಡೆಯುತ್ತದೆ. ಗೆಳತಿಯರೇ, ಆರೋಗ್ಯ ಚೆನ್ನಾಗಿದ್ದರೆ ಸೌಂದರ್ಯ ಕೂಡ ಚೆನ್ನಾಗಿದ್ದಂತೆ ನೆನಪಿರಲಿ. ನೀವು ಬ್ರಾ ಧರಿಸುವುದೇ ಆದರೆ ಹೊರಗಡೆ ಹೋಗುವಾಗ ಮಾತ್ರ ಧರಿಸಿ. ಮನೆಯಲ್ಲಿ ಇರುವಾಗ ಅಥವಾ ಅಟ್ಲೀಸ್ಟ್ ಮಲಗುವ ಮುಂಚೆ ಆದರೂ ತೆಗೆದು ಹಾಕಿ. ಹಾಗಾದರೆ ಬ್ರಾ ಬದಲಿಗೆ ಧರಿಸುವುದಾದರೂ ಏನು? ಇದರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ಕಾಮೆಂಟ್ ಮಾಡುವ ಮೂಲಕ ನನಗೆ ತಿಳಿಸಿ. ಈ ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನ ಖಂಡಿತ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ ಗೆಳೆಯರೇ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.